ಓಣಂ ಕೇರಳೀಯರ ನಾಡಹಬ್ಬ. ಓಣಂ ಹಬ್ಬದಂದು ತರವಾರಿ ಖಾದ್ಯಗಳನ್ನು ತಯಾರಿಸಲಾಗುತ್ತೆ. ಮುಖ್ಯವಾಗಿ ಬಾಳೆ ಎಲೆಯಲ್ಲಿ ಭಕ್ಷ್ಯಗಳನ್ನು ಬಳಸಲಾಗುತ್ತೆ. ಹಾಗೆಯೇ ನೆಲದ ಮೇಲೆ ಕುಳಿತು ಓಣಂ ಔತಣಕೂಟವನ್ನ ಮನೆ ಮಂದಿ ಸೇರಿ ಸವಿತಾರೆ. ಓಣಂ ಸದ್ಯ ಎಂಬ ಹೆಸರಿನಲ್ಲಿ ಸಾಂಪ್ರದಾಯಿಕ ಖಾದ್ಯಗಳನ್ನು ತಯಾರಿಸಲಾಗುತ್ತೆ. ಈ ಕ್ರಮದಲ್ಲಿ ಕೇರಳದ ತ್ರಿಶೂರ್ ಜಿಲ್ಲೆಯ ಇರಿಂಜಾಲಕುಡ ಕ್ರೈಸ್ಟ್ ಕಾಲೇಜಿನಲ್ಲಿ 399 ಬಗೆಯ ಖಾದ್ಯಗಳನ್ನು ಒಳಗೊಂಡಂತಹ ಓಣಂ ಸದ್ಯ ಗಿನ್ನಿಸ್ ದಾಖಲೆ ಪುಸ್ತಕಕ್ಕೆ ಸೇರಿದೆ. ಇದರಲ್ಲಿ ಒಟ್ಟು 204 ವಿದ್ಯಾರ್ಥಿಗಳು ಮತ್ತು 11 ಶಿಕ್ಷಕರು ಭಾಗವಹಿಸಿದರು. 2022ರಲ್ಲಿ ಅವರು 241 ಭಕ್ಷ್ಯಗಳನ್ನು ತಯಾರಿಸಿ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಗುರುತಿಸಲ್ಪಟ್ಟಿತ್ತು. 2023ರಲ್ಲಿ 321 ಭಕ್ಷ್ಯಗಳೊಂದಿಗೆ ತಮ್ಮದೇ ಆದ ದಾಖಲೆಯನ್ನು ನಿರ್ಮಿಸಿದರು. ಇದೀಗ 2025ರಲ್ಲಿ ವಿದ್ಯಾರ್ಥಿಗಳು ಅವರ ಪೋಷಕರು ಮತ್ತು ಕಾಲೇಜಿನ ಶಿಕ್ಷಕರ ಸಾಮೂಹಿಕ ಪ್ರಯತ್ನದಿಂದ ಬರೋಬ್ಬರಿ 399 ಭಕ್ಷ್ಯಗಳನ್ನು ತಯಾರಿಸಿದ್ರು. ಅದರ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಲು ಮಾಡಿದಂತಹ ಪ್ರಯತ್ನವನ್ನು ಕೂಡ ಜನರು ಶ್ಲಾಘಿಸಿದ್ದಾರೆ. ಇನ್ನು ಈ ವಿಡಿಯೋಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಮೆಂಟ್ ಕೂಡ ಹಾಕಿದ್ದಾರೆ. ഏഷ്യൻ റെക്കോർഡ് നേടി ഇത്തവണ ഗിന്നസ് ആണ് നമ്മുടെ ലക്ഷ്യം. എന്താണ് ഇത്തവണത്തെ ഓണസദ്യനെ പറ്റി പറയാനുള്ളത്? ഇത്തവണ നമ്മൾ കുറച്ചും കൂടി അധികം വിഭവങ്ങളൊക്കെ ഒരുക്കിയിട്ടുണ്ട്. ഈ പറഞ്ഞ പോലെ കുട്ടികളുടെ വീടുകളിൽ നിന്ന് മാതാപിതാക്കന്മാരുടെ സഹകരണങ്ങളോടും ടീച്ചേഴ്സിന്റെ എല്ലാവരുടെ സഹകരണങ്ങളോടും കൂടിയാണ് 399 വിഭവങ്ങളാണ് ഇന്ന് നമുക്ക് ഇവിടെ എത്തിയിട്ടുള്ളത്. അപ്പൊ 399 വിഭവങ്ങളാട്ടാ. നമ്മളൊന്ന് സ്വപ്നത്തിൽ പോലും വിചാരിച്ചിട്ടുണ്ടാവില്ല ഇത്രയും വലിയൊരു സദ്യ കാണാൻ തന്നെ പറ്റുന്നുള്ളത്. അത് കാണാൻ തന്നെ പറ്റിയത് ഈ ഒരു ഓണക്കാലത്തെ ഏറ്റവും വലിയ ഭാഗ്യമായി കരുതിയാണ്.